ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಜಯಂತಿಯವರು ನಮಗೆ ಮಧ್ಯಾಹ್ನದ ಊಟಕ್ಕೆ ಆಗುವಂಥ ಅಡುಗೆನ ಹೇಳ್ಕೊಡ್ತಾರ, ಸಂಜೆ ಟೀ ಟೈಮ್ ಸ್ನ್ಯಾಕ್ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆಗುವಂಥದ್ದ ಯಾವ ಅಡುಗೆ ಹೇಳ್ಕೊಡ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮಗಿವತ್ತು ಯಾವ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ನಾನು ಕಡಲೆಬೇಳೆ ಚಟ್ಟಂಬಡೆ ಮಾಡ್ತೀನಿ ಮೇಡಮ್. ಕಡಲೆಬೇಳೆ ಚಟ್ಟಂಬಡೆ ಮಧ್ಯಾಹ್ನಕ್ಕೂ ಆಯ್ತು, ಸಂಜೆಗೂ ಆಯ್ತು. ಬೆಳಿಗ್ಗೆಗೆ ಟೀಗೆ ಆಗಲ್ಲ, ಬೆಳಿಗ್ಗೆ ಆಗಲ್ಲ, ಸಂಜೆಗೆ ಸಂಜೆ ಟೀಗಾದ್ರೂ ಆಗುತ್ತೆ. ಅಷ್ಟು ನನಗೂ ಬರುತ್ತೆ ಸ್ವಲ್ಪ ಆದ್ರೂ ಅಡಿಗೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಗಲ್ಲ, ಅಷ್ಟು ಮಂಗೆ ಮಾಡಬಾರ್ದು. ಓಕೆ, ಸೊ ಇದು ಹಾಗಾದ್ರೆ ಮಧ್ಯಾಹ್ನದ ಊಟಕ್ಕೆ ಮತ್ತೆ ಸಂಜೆಗೆ. ಸರಿ, ಸೊ ಶುರು ಮಾಡೋಣ. ಎಸ್, ಫಸ್ಟ್ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಬಬೇಕು. ಹಾಂ, ಇದು ನೆನೆಸಿದ ಕಡಲೆಬೇಳೆ. ಎಷ್ಟೊತ್ತು ನೆನೆಸ್ಕೊಳ್ಬೇಕು ಕಡಲೆಬೇಳೆ? ಒಂದು 4 ಗಂಟೆ, 4 hours ಬೇಕು. ಇದನ್ನು ಮಾತ್ರನಾ? ಹೌದು, ಏನಿಲ್ಲ ಬೇರೆ ಮಾಡಲಿಕ್ಕೆ? ಅದು ಯಾವುದೆಲ್ಲ? ಇದೆಲ್ಲ ಮಿಕ್ಸ್ ಮಾಡಿ ಉಪ್ಪು ಮತ್ತೆ ಹಾಕ್ಕೊಳ್ಳೋದು. ಉಪ್ಪು ಹಾಕ್ಕೊಳ್ಬೇಕಾ? ಬೇಡ, ಮತ್ತೆ ಬೇಡ. ಸೊ ನೀರು ಹಾಕ್ಲಾ? ಬೇಡ, ನೀರು ಹಾಕಬೇಡಿ. ನೀರು ಬೇಡ. ಸರಿ, ಸ್ವಲ್ಪ ತರಿ ಆದರೆ ಸಾಕು. ಸೊ ಅಷ್ಟೇ, ಒಂದೆರಡೇ ರೌಂಡ್. ಹೌದು, ಅದು ಮತ್ತೆ ತುಂಬ ಇದಾದರೆ ಸರಿ ಆಗೋದಿಲ್ಲ. ತಗೊಳ್ಳಿ. ಅಂದರೆ ಮಧ್ಯದಲ್ಲಿ ಆ ಕಾಳು ಹಾಗೆ ಇದ್ರೆ ತಿನ್ನುವಾಗ ಬೈಟ್ ಸಿಗುತ್ತೆ. ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ರುಚಿ. ಸೊ ರುಬ್ಬುವಾಗಲೇ ಹಾಕೊಂಡ್ರೆ ಸ್ವಲ್ಪ ಸುಲಭ ಅಲ್ವಾ? ಅಂದರೆ ಎಲ್ಲ ಕಡೆ ಮಿಕ್ಸ್ ಆಗಿರುತ್ತೆ ಅಂತ ಆಗ್ತದೆ. ಶುಂಠಿ ಹಾಕ್ತೀನಿ ಮೇಡಮ್, 1 ಟೀ ಸ್ಪೂನ್ ಅಷ್ಟು. ಶುಂಠಿ ತುರಿ, ಮತ್ತು ಕಾಯಿಮೆಣಸು, 2 ಕಾಯಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಕರಿಬೇವು. ಓಕೆ, ಸೊ ತಕ್ಷಣ ಇಷ್ಟು ಕಲಿಸ್ಕೊಂಡು ಡೈರೆಕ್ಟ್ ಡೀಪ್ ಫ್ರೈ. ಇದಕ್ಕೆ ಈರುಳ್ಳಿ ಹೆಚ್ಕೊಂಡು ಹಾಕಿದ್ರು ಚೆನ್ನಾಗಿ ಬರುತ್ತಲ್ವಾ? ಈರುಳ್ಳಿ ಹೆಚ್ಚಿದ್ರೆ ಅದು ಕೂಡ ಒಂಥರ ಮಧ್ಯದಲ್ಲಿ ಒಂದು ಕ್ರಂಚಿನೆಸ್ ಸಿಗುತ್ತೆ ಅದರದ್ದು. ಕೆಲವರಂತೂ ಕೊಬ್ಬರಿ ತುರಿ ಹಾಕ್ತಾರೆ, ತುಂಡು ಮಾಡಿ ಕಟ್ ಮಾಡಿ ಹಾಕ್ತಾರೆ, ಕೊಬ್ಬರಿ ಚೂರು. ಆಮೇಲೆ ಇದು ಈರುಳ್ಳಿ, ಹಸಿಮೆಣಸು ನೀವು ಹಾಕ್ಕೊಂಡಿದ್ದೀರಿ. ಆ್ಯಂಡ್ ಈ ಸಬ್ಸಿಗೆ ಸೊಪ್ಪು ಹಾಕೊಂಡ್ರೆ ಇನ್ನೂ ಡಿಫ್ರೆಂಟ್ ಫ್ಲೇವರ್. ಸಬ್ಬಸಿಗೆ ಸೊಪ್ಪು ಸಿಗುತ್ತಲ್ಲ, ಅದನ್ನು ಸ್ವಲ್ಪ ಹೆಚ್ಚಿ ಹಾಕಿದ್ರೆ, ಸ್ವಲ್ಪ ಹಾಕಿದ್ರು ಸಾಕು, ಒಳ್ಳೆ ಫ್ಲೇವರ್ ಸಿಗುತ್ತೆ. ಸ್ವಲ್ಪ ಕಡಲೆ ಹಿಟ್ಟು ಹಾಕುವ. ಓಕೆ, ತಗೊಳ್ಳಿ. ಸೊ ಅದರಲ್ಲೇ ಬೈಂಡಿಂಗ್ ಬರಲ್ವಾ? ಕಡಲೆ ಹಿಟ್ಟು ಮತ್ತೆ ಬೇಕಾಗುತ್ತೆ ಅಂದರೆ ಬೇಡ. ಇದಂದರೆ ಸ್ವಲ್ಪ ತರಿ ಉಂಟಲ್ಲ, ಅದು ಬಿಟ್ಟು ಹೋಗ್ತದೆ ಅಂತ ಹೇಳಿ. ಸ್ವಲ್ಪ ನೀರು ಬೇಕು ಮೇಡಮ್. ನೀರು ಹಾಕ್ಕೊಳ್ಳಿ. ಸೊ ಹಾಗಾದರೆ ಆಯಿಲ್ ಇಟ್ಕೊಳ್ಳ, ಮಾಡಿದ ತಕ್ಷಣವೇ ಡೀಪ್ ಫ್ರೈ ಮಾಡೋದಲ್ವಾ? ಎಸ್.
ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೀವಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಡೀಪ್ ಫ್ರೈಡ್ ಐಟಮ್ ಎಲ್ಲ ಆರಾಮ್ಸೆ ಸೇವಿಸ್ಕೊಳ್ಬೋದು. ಏನು ಹಾಕಲಿ? ಕಡಲೆ ಹಿಟ್ಟು ತಗೊಳ್ಳಿ. ಬೆಂಡಿಗೆ ಸೊ ಚಿಕ್ಕ ಚಿಕ್ಕದಾಗಿ ಹಾಗೆ ತಟ್ಟಿ ಹಾಕೊಳ್ಳೋದು. ಹೌದು. ಸೊ ಈ ವಡೆದೊಂದು ಸ್ಪೆಷಾಲಿಟಿನೇ ಬೇರೆ. ಯಾರಿಗೆ ಯಾವ ಟೈಮ್ಗೆ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ. ಸೊ ಅದು ನಾವು ಸ್ಟ್ರೀಟ್ ಫುಡ್ಡಲ್ಲೂ ಇದನ್ನು ನಮಗಿದು ತಿನ್ನೋದಕ್ಕೆ ಸಿಗುತ್ತೆ, ಹೋಟೆಲ್ಸಲ್ಲೂ ಕೂಡ ಇದನ್ನು ತಿನ್ನೋದಕ್ಕೆ ಸಿಗುತ್ತೆ. ಖಾಲಿ ಅಷ್ಟನ್ನು ಹಾಗೆ ಸಾಸ್ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇಲ್ದಿದ್ರೆ ಚಟ್ನಿ ಜೊತೆಗೆ, ಕಾಯಿ ಚಟ್ನಿ ಜೊತೆಗಂತೂ ಸೂಪರ್. ಖಾರ ಉಂಟು ಇದರಲ್ಲಿ, ಅದರಲ್ಲಿ ಇರುತ್ತೆ. ಬಟ್ ಸ್ಟಿಲ್ ಒಂದು ಕಾಯಿ ಚಟ್ನಿ ಅದಕ್ಕೊಂದು ಡಿಪ್ ಆದರೆ ಒಳ್ಳೆದ ಟೇಸ್ಟೇ ಬೇರೆ. ಈಗ ಯಕ್ಷಗಾನದಲ್ಲಿ ಸಹ ಕೊಡ್ತಾರಲ್ಲ ಮತ್ತೆ ಚಟ್ಟಂಬಡಿ. ಸೊ ಈಗೆಲ್ಲ ಅಂದರೆ ಮೊದಲೆಲ್ಲ ಯಕ್ಷಗಾನದ ಟೈಮಲ್ಲಿ ರಾತ್ರಿ ಪೂರ್ತಿ ನಡೀತಾ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ಟೀ ಇಂಥ ಒಂದೊಂದೇ ತಿಂಡಿಗಳು ಆಗಾಗ ಬರ್ತಾ ಇದ್ರೆ ಎಚ್ಚರವಾಗಿರೋದಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ರಾತ್ರಿ ಪೂರ್ತಿ ಹಾಗೆ ಜಾಗರಣೆ ಇರುವಾಗ ಏನಾದರೂ ಹೊಟ್ಟೆಗೆ ಹೋಗ್ತಾ ಇದ್ರೆ ಖುಷಿ ನೋಡುವಾಗ ಟೈಮ್ ಪಾಸ್. ಆ್ಯಕ್ಚುಲಿ ಈಗೆಲ್ಲ ಹೇಗೆ ಪಾಪ್ಕಾರ್ನ್ ಅಂತ ಎಲ್ಲ ಹೇಳ್ತಾರೆ, ಅದನ್ನು ತಿಂತಾರೆ. ಬಟ್ ಇದೆಲ್ಲ ಇನ್ನೂ ತುಂಬ ರುಚಿಕರವಾಗಿರುತ್ತೆ. ಈಗ ಚಳಿಗೆಲ್ಲ ಇದು ಒಳ್ಳೆದಾಗ್ತದೆ. ಚಳಿಗೆಲ್ಲ ಈ ಥರ ಡೀಪ್ ಫ್ರೈಡ್ ಐಟಮ್ಸ್ ಹೇಳಿ ಮಾಡಿಸಿದ್ದು ಎಷ್ಟಿದ್ರೂ ತಿನ್ನಿಸ್ತಾ ಇರುತ್ತೆ. ಸೊ ಈ ಕಡೆ ಚಳಿ ಇರುವಾಗ ಬಿಸಿ ಬಿಸಿ ಟೀ, ಕಾಫಿ, ಅದರ ಜೊತೆಗೆ ಈ ಥರ ವಡೆ, ಬಜ್ಜಿ ಇದೆಲ್ಲ ಸೂಪರ್ ಆಗಿರುತ್ತೆ. ಸೊ ಕೆಲವೊಂದು ಅಡುಗೆಗಳು ನಾವು ಯಾವುದೋ ಒಂದು ಕೆಲವೊಂದು ಬರೀ ಸೆಕೆಗಾಲಕ್ಕೆ ಖುಷಿಯಾಗುತ್ತೆ, ಅಥವಾ ಕೆಲವೊಂದು ಬರೀ ಮಳೆಗಾಲದಲ್ಲಿ ಖುಷಿಯಾಗೋದಂತ. ಇದು ವರ್ಸಟೈಲ್, ಯಾವ ಟೈಮ್ಗೆ ಕೂಡ ನೀವು ಮಾಡಿಕೊಡಿ ಖುಷಿಯಾಗುತ್ತೆ. ಎಲ್ರಿಗೂ ಇಷ್ಟ ಆಗುವಂಥದ್ದು. ಊಟಕ್ಕೂ ಸೈ, ಸಂಜೆ ಟೀಗೂ ಸೈ. ಬಿಸಿ ಬಿಸಿ ತಿನ್ಬೇಕು, ಒಳ್ಳೆದಾಗ್ತದೆ. ಸೊ ನನಗೂ ಕೂಡ ಹೊಟ್ಟೆ ಚರ್ರ ಅಂತ ಇದೆ. ಬೇಗ ಬೇಗ ಮಾಡಿಕೊಡಿ, ನಾನು ಕೂಡ ಟೇಸ್ಟ್ ನೋಡ್ತೀನಿ ಬಿಸಿ ಬಿಸಿ. ಸೊ ಇದು ರೆಡಿ ಆಗ್ತಾ ಬಂತಲ್ಲ? ಹೌದು, ಆಯಿತು. ಗೋಲ್ಡನ್ ಬ್ರೌನ್ ಬಂತು. ತೇಳ್ತಾ ಉಂಟು. ತೆಗಿದಾ? ಆಯ್ತು ಮೇಡಮ್, ತೆಗಿಬೋದಲ್ಲ? ಎಸ್, ತಗೊಳ್ಳಿ. ಬಿಸಿ ಬಿಸಿಯಾದ ಚಟ್ಟಂಬಡೆ ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದಂಥ ಚಟ್ಟಂಬಡೆ. ಟೇಸ್ಟ್ ಅಂತೂ ಖಂಡಿತ ನೋಡ್ತೀನಿ. ಎಸ್, ಬಿಸಿ ಬಿಸಿಯಾದಂಥ ಚಟ್ಟಂಬಡೆ ಮಧ್ಯಾಹ್ನದ ಊಟಕ್ಕೆ ಸೈ ಅಂತ ಆಗಲೇ ಹೇಳಿದೆ. ಸೊ ಹಾಗೆ ನಾವು ಬೇರೆ ಅಡುಗೆಗಳನ್ನು ನಾವು ಬಳಸ್ತಾ ಇರುವಾಗ ಅದ್ರ ಜೊತೆಗೆ ಇದನ್ನು ಕೂಡ ಬಳಸಿದ್ರೆ ಫಸ್ಟ್ ಕೈ ಹೋಗೋದು ಇದಕ್ಕೇನೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕಡಲೆಬೇಳೆ ಚಟ್ಟಂಬಡೆ ತಯಾರಿಸೋ ವಿಧಾನ. ಮೊದಲು 4 ಗಂಟೆಗಳ ಕಾಲ ನೆನೆಸಿದ ಕಡಲೆಬೇಳೆಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ತುರಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಕಲಸಿ. ಆನಂತರ ಕಡಲೆ ಹಿಟ್ಟು, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಚಿಕ್ಕ ಚಿಕ್ಕ ವಡೆ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಕಡಲೆಬೇಳೆ ಚಟ್ಟಂಬಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್, ಬಿಸಿ ಬಿಸಿಯಾದಂಥ ಚಟ್ಟಂಬಡೆ ಟೇಸ್ಟ್ ನೋಡಿ. ಆಗಲೇ ಹೇಳಿದೆ ಅಲ್ಲ, ಫಸ್ಟ್ ಕೈ ಹೋಗೋದು ಇದಕ್ಕೇನೆ. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಚಟ್ನಿ ಇದ್ದರೆ ಸಂಜೆ ಟೀ ಟೈಮ್ಗೆ ಹಾಗೆ ಮುಳುಗಿಸಿ ತಿಂತಾ ಇರುವಾಗ ಚೆನ್ನಾಗಿರುತ್ತೆ. ಸಾಸ್ ಕೂಡ ಚೆನ್ನಾಗಿರುತ್ತೆ.
ಬಟ್ ಬೆಸ್ಟ್ ಆಪ್ಷನ್ ಇಸ್ ಚಟ್ನಿ. ಸಖತ್ತಾಗಿದೆ. ಸೂಪರ್ ಚಟ್ಟಂಬಡೆ. ತಿಂತಾ ಇದ್ರೆ ತಿನ್ನಿಸ್ತಾನೆ ಇರುತ್ತೆ. ನನಗಂತೂ ಹಸಿವು ಬೇರೆ ಆಗ್ತಾ ಇದೆ. ನಾನು ಇದನ್ನೆಲ್ಲ ಖಾಲಿ ಮಾಡ್ಕೊಂಬರ್ತೀನಿ. ಅಷ್ಟೊತ್ತು ನೀ ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ನಿತ್ಯ ಸೇವಿಸಬಹುದಾದಂತಹ ಚಟ್ಟಂಬಡೆ ಆಯಿತು, ಸಖತ್ತಾಗಿತ್ತು. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀವಿ? ಮೆಂತ್ಯದು ಇದು ಮದ್ದು ಮಾಡ್ತಾರಲ್ಲ ಬಾಣಂತಿಯರಿಗೆ, ಹುಡುಗಿಯರು ದೊಡ್ಡದಾಗುವಾಗ ಮಾಡ್ತಾರೆ. ಅದು ಮಾಡ್ತೇನೆ ಮೇಡಮ್. ಅದು ಡಿಶ್ ಹೆಸರೇನು? ಅದು ಮೆಂತೆ ಮತ್ತು ತುಪ್ಪ. ಅಲ್ಲ, ಹೆಸರು ಅದರದ್ದು? ಮೆಂತ್ಯದು ತುಳುವಲ್ಲಿ ಹೇಳುವಾಗ ಮೆತ್ತೆ ಅಡ್ಪುನು ಅಂತ ಹೇಳ್ತಾರೆ ಬಹುಶಃ. ಸರಿ ಆಯಿತು. ಸೊ ಮೆಂತೆದು ಇದು ಲೇಹ ಥರ. ಲೇಹ. ಓಕೆ, ಡನ್. ಸೊ ಶುರು ಮಾಡೋಣ. ಎಸ್, ಫಸ್ಟ್ ಮನೇಲಿ ಇಡಬೇಕು. ಅದರಲ್ಲಿ ಗೋಡಂಬಿ ಇದರಲ್ಲಿ ಹುರ್ಕೊಳ್ಳೋದಾ? ಸ್ವಲ್ಪ ತುಪ್ಪ ಹಾಕುವ. ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಹುರಿದು ತೆಗೆದಿಡುವ. ಗೋಡಂಬಿ ಮತ್ತು ಬಾದಾಮಿ ಮತ್ತು ಗೋಡಂಬಿ ಎರಡನ್ನು ಹಾಕೊಳ್ಳುತ್ತೆ. ಆ್ಯಕ್ಚುಲಿ ಹಿರಿಯರು ಹೇಳ್ತಾರೆ ಮೆಂತೆ ಆ್ಯಸ್ ಇಟ್ ಈಸ್ ಅದು ದೇಹಕ್ಕೆ ತುಂಬ ತಂಪಾದಂಥ ಒಂದು ಧಾನ್ಯ ಅಂತ ಹೇಳ್ಬೋದು. ಸೊ ಅದನ್ನು ನೆನೆಸಿ ಬಾಕಿ ಟೈಮಲ್ಲೂ ಕೂಡ ಅದನ್ನು ಸೇವಿಸಿದ್ರೆ ಒಳ್ಳೆಯದು. ಹುಡುಗಿಯರಿಗೆ ತುಂಬ ಒಳ್ಳೆಯದು. ಮುಟ್ಟಿನ ಸಂದರ್ಭದಲ್ಲಿ ಇದನ್ನ ಕೊಟ್ಟರೆ ದೇಹಕ್ಕೆ ತಂಪು ಅಂತ ಬೇರೆ ಹೇಳ್ತಾರೆ. ಬಾಣಂತಿಯರಿಗೂ ಕೂಡ. ಬಾಣಂತಿಯರಿಗೆ ಬೇರೆ ಬೇರೆ ಮದ್ದನ್ನು ಕೊಡ್ತಾರೆ. ಸೊ ಇದು ಎಷ್ಟು ದಿನದಲ್ಲಿ ಕೊಡುವಂಥದ್ದು, ಹೇಗೆ? ಇದು ಒಂದು 40 ದಿವಸ ನಂತರ ಕೊಡೋದು. ಓಕೆ, ಅದರ ಮೊದಲು ಸ್ವಲ್ಪ ದೇಹಕ್ಕೆ ಉಷ್ಣ ಆಗುವಂಥದ್ದು ಬೇಕು. ಇದು ತಂಪು, ಮಗುವಿಗೆ ಹಾಲೆಲ್ಲ ಜಾಸ್ತಿ ಆಗ್ತದೆ ಇದರಲ್ಲಿ. ಮೊದಲೆಲ್ಲ ಹಿರಿಯರು ಹೇಳ್ತಾ ಇದ್ರು, ಇದು ಮೆಂತೆ ಎಷ್ಟು ನಾವು ಸೇವಿಸ್ತೀವೋ ಅಷ್ಟು ಸುಂದರವಾಗಿ ಆಗ್ತಾರೆ ಅಂತ ಹೇಳಿ. ಮದುವೆ ಟೈಮಲ್ಲೆಲ್ಲ. ಹೌದು, ಖಂಡಿತ. ಮದುಮಗಳಿಗೂ ಕೂಡ ಮದುವೆ ಫಿಕ್ಸ್ ಆಗಿದೆ, ಇನ್ನೇನು ಸ್ವಲ್ಪ ದಿನದಲ್ಲಿ ಮದುವೆ ಅಂದ್ರೆ ಇದನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಮೆಂತೆ ಗಂಜಿ, ಮೆಂತ್ಯದ ಅದರಲ್ಲಿ ಮಾಡಿದ್ದು ಬೇರೆ ತರ. ಗಂಜಿ ತಿಂದು ಬೋರ್ ಆಗ್ತದೆ, ಅದಕ್ಕೆ ಈ ತರ ಎಲ್ಲ ಮಾಡಿ ತೆಗೆದಿಡುದ ತಕ್ಕೊಳ್ಳೋದಾ? ಅದಕ್ಕೆ ನೀರುಳ್ಳಿ ಹಾಕುವ ಹುರಿಲಿಕ್ಕೆ. ಈರುಳ್ಳಿ ಸೊ ಎಲ್ಲವನ್ನ ಕೂಡ ತುಪ್ಪ ಹಾಕಿಕೊಂಡೆ ಹುರ್ಕೊಳ್ಳೋದು. ತೆಂಗಿನಕಾಯಿ ಹೀಗೆ ಹುರಿಬೋದು, ತುಪ್ಪ ಹಾಕ್ಲಿಕ್ಕಿಲ್ಲ. ಮತ್ತೆ ಕೆಲವರು ಅವಲಕ್ಕಿ ಕೂಡ ಹುರಿದು ಹಾಕ್ತಾರೆ ಇದಕ್ಕೇನೆ. ಅದಂದ್ರೆ ಮೆಂತೆ ಸ್ವಲ್ಪ ಕಹಿ ಇರ್ತದಲ್ಲ, ಅದು ಕಹಿದ ಅಂಶ ಹೋಗ್ತದೆ ಅದು ಹಾಕಿದ್ರೆ. ಬೆಲ್ಲ ಪಾಕಕ್ಕೆ ಇಡುವ. ಪಾಕ ಮಾಡ್ಕೊಳ್ತಿದ್ಯಾ? ಈ ಕಡೆ ಇಡ್ತೀನಿ. ಸ್ವಲ್ಪ ಬೆಲ್ಲ ಹಾಕೊಳ್ಳೋದಾ? ಪೂರ್ತಿ ಹಾಕಿ ಮೇಡಮ್. ಸ್ವಲ್ಪ ನೀರು ಹಾಕಬೇಕು. ಸರಿ. ಎಷ್ಟು ನೀರು ಬೇಕಾಗುತ್ತೆ? ಸ್ವಲ್ಪ ಹಾಕಿ ಸಾಕು. ಸೊ ಇದು ಈರುಳ್ಳಿ ಎಷ್ಟು ಇದು ಹುರ್ಕೊಳ್ಬೇಕು? ಕಂದು ಬಣ್ಣ ಬರಬೇಕಾ? ಕಂದು ಬಣ್ಣ ಬಂದರೆ ಒಳ್ಳೆಯದಾಗ್ತದೆ, ಟೇಸ್ಟ್ ಆಗ್ತದೆ. ಇದು ಸಾಕು ಮೇಡಮ್. ಸಾಕಾಗುತ್ತಾ? ಸಾಕು. ಅದಕ್ಕಿನ್ನು ತೆಂಗಿನ ತುರಿ ಹಾಕಿ ಸ್ವಲ್ಪ ಹುರಿಯುವ. ತಕ್ಕೊಳ್ಳೋದಾ? ತೆಂಗಿನ ತುರಿ ಹಾಕಿ ಸ್ವಲ್ಪ ಹುರಿಯುವ. ಇದು ಪಾಕ ಬಂದಿದ್ದು ಸಾಕಾಗುತ್ತಾ? ಇನ್ನು ಬರಬೇಕಾ ಪಾಕ? ಸ್ವಲ್ಪ ಬರಲಿ. ಸಾಕು ಇದು? ಸಾಕು ಮೇಡಮ್, ಸಾಕು ಹುರಿದು. ಓಕೆ, ತಕ್ಕೊಳ್ಳೋದಾ? ಇದಕ್ಕೆ ತಗೊಳ್ಳೋದು. ಅದಕ್ಕೆ ಸೈಡಲ್ಲಿ ಹಾಕಿ.
ಈಗ ಈ ಮೆಂತೆಯನ್ನು ಪಾಕಕ್ಕೆ ಹಾಕುವ. ಇದು ಪಾಕಕ್ಕೆ ಹಾಕೊಳ್ಳೋದಾ? ಇದು ಬೇಡ, ಬೇಡ, ಇದು ಆಫ್ ಮಾಡೋದು. ಓಕೆ, ಇದನ್ನು ತೆಗೆದು ಈ ಕಡೆನೇ ಇಟ್ಕೊಳ್ತೇನೆ. ಹಾಕಿ. ಇದು ಬೇಯಿಸಿದ್ದು ಮೆಂತೆ, ಬೇಯಿಸಿ ತಂದದ್ದು, ಕುಕ್ಕರಲ್ಲಿ ಬೇಯಿಸಿದ್ದು. ಹೀಗೆ ಬೇಯಿಸಿದ್ರೆ ಬೇಗ ಬೇಯುವುದಿಲ್ಲ ಅದು. ಸಾಧಾರಣ ಒಂದು ಎಷ್ಟು ವಿಸಿಲ್ ಬರಬೇಕಾಗುತ್ತೆ? 3-4 ವಿಸಿಲ್ ಹಾಕ್ಬೇಕು. ಒಳ್ಳೆ ಬೇಯ್ತದೆ, ಇಲ್ಲದೆ ಗಟ್ಟಿ ಇರ್ತದೆ ಅದು. ಈಗ ಇದು ಒಳ್ಳೆ ಬೆಂದಿದೆ. ಇದು ರಾತ್ರಿ ನೀರಲ್ಲಿ ಹಾಕಿ ನೆನೆಯಲಿಕ್ಕೆ ಹಾಕಬೇಕು, ಬೆಳಿಗ್ಗೆ ಬೇಯಿಸ್ಬೇಕು. ಇದು ಹಾಕುವ ಮೇಡಮ್. ಓಕೆ, ಎಲ್ಲವನ್ನು ಕೂಡ ಅದಕ್ಕೆ ಹಾಕೊಳ್ಳೋದು. ತುಪ್ಪ ಮೇಲಿಂದ ಇದಕ್ಕೆ ತುಪ್ಪ ಕೂಡ ಜಾಸ್ತಿ ಬೇಕಾಗುತ್ತೆ. ತುಪ್ಪ ಎಷ್ಟು ಹಾಕಿದ್ರು ಅಷ್ಟು ಟೇಸ್ಟ್ ಆಗ್ತದೆ. ಹೆಚ್ಚಾಗಿ ಬಾಣಂತಿಯರಿಗೆ ಕೊಡುವಂಥ ಕೆಲವೊಂದು ಮದ್ದನ್ನು ಒಬ್ಬರೇ ಅದಕ್ಕೆ ಎಲ್ಲ ಕೈ ಹಾಕಬೇಕು ಅಂತ ಬೇರೆ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಕೈ ಹಾಕಿದರೆ ಅದು ಹಾಳಾಗುತ್ತೆ. ಅದೊಂದು ಸಂಜೆ ಹೊತ್ತಲ್ಲಿ ಮಾಡೋದು, ಅದು ರಾತ್ರಿ ಕತ್ತಲೆ ಆಗುವಾಗ ಯಾರು ಸಹ ನೋಡಬಾರ್ದು ಅದು ಮಾಡುವಾಗ. ಸೊ ಇದೆಲ್ಲ ಮೊದಲಿನ ಪದ್ಧತಿ ಆಗಿತ್ತು, ಯಾರು ನೋಡಬಾರ್ದು ಅಥವಾ ಅಂದರೆ ಆಗದ ಕಾಲದ್ದೇ ಒಂದು ಥಿಂಕಿಂಗ್ ಕೂಡ ಬೇರೆ ಇತ್ತು. ಎಲ್ಲ ನೀರು ಆವಿ ಆಗೋವರೆಗೂ ಅದನ್ನ ಬೇಯಿಸ್ಕೊಳ್ಬೇಕು. ಈಗಂತೂ ಉದುರಾಗಿ ಗೊತ್ತಾಗ್ತಾ ಇದೆ ಅದು ಎಲ್ಲ ಕರೆಕ್ಟ್ ಆಯ್ತು ಈಗ. ಸೊ ಈ ಅದಕ್ಕೆ ಬರೋವರೆಗೂ ಅದನ್ನ ಬೇಯಿಸ್ಕೊಳ್ಬೇಕು. ಸಾಕು ಮೇಡಮ್, ಇಷ್ಟು ಆಯ್ತು. ಆಫ್ ಮಾಡಬೇಕಾ? ಆಫ್ ಮಾಡು. ತಗೊಳ್ಳಿ, ಇದು ತಗೊಳ್ಳಿ. ಮೇಡಮ್, ಮೆಂತೆದು ಮದ್ದು ಬಾಣಂತಿಯರಿಗೆ ಮಾಡುವಂಥದ್ದು. ಮೆಂತೆ ಮದ್ದು ಅಥವಾ ಮೆಂತೆ ಲೇಹ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಉಪಯುಕ್ತವಾದಂತಹ ಒಂದು ಖಾದ್ಯವನ್ನು ಹೇಳ್ಕೊಟ್ಟಿದ್ದೀರಿ. ಸೊ ಇದು ಎಲ್ರಿಗೂ ಗೊತ್ತಿರೋದಿಲ್ಲ. ಸೊ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇದನ್ನು ನೋಟ್ ಮಾಡಿಟ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ತುಂಬಾ ಉಪಯುಕ್ತವಾದಂಥ ಒಂದು ಖಾದ್ಯ ಅಂತ ಹೇಳ್ಬೋದು, ಮದ್ದು ಅಂತಲೂ ಹೇಳ್ಬೋದು. ಸೊ ಖಾದ್ಯಕ್ಕಿಂತ ಮದ್ದು ಅಂತ ಹೆಚ್ಚಾಗಿ ಇದನ್ನು ಸೇವಿಸ್ತಾರೆ. ಬಟ್ ಟೇಸ್ಟ್ ವೈಸ್ ಇದು ತುಂಬ ಚೆನ್ನಾಗಿರುತ್ತೆ. ನಾನಂತೂ ಟೇಸ್ಟ್ ನೋಡ್ತೀನಿ. ಮಾಡೋ ವಿಧಾನವನ್ನು ಮೊದಲು ನೀವು ನೋಡ್ಕೊಂಡು ಬನ್ನಿ. ಮೆಂತೆ ಲೇಹ್ಯ ತಯಾರಿಸುವ ವಿಧಾನ: ಮೊದಲು ತುಪ್ಪದಲ್ಲಿ ಗೋಡಂಬಿ, ಬಾದಾಮಿ, ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ತೆಂಗಿನ ತುರಿಯನ್ನು ಹುರಿದಿಟ್ಟುಕೊಳ್ಳಿ. ಇನ್ನೊಂದೆಡೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಪಾಕ ತಯಾರಿಸಿಕೊಂಡು ಬೇಯಿಸಿದ ಮೆಂತೆಕಾಳು, ಹುರಿದಿಟ್ಟ ಈರುಳ್ಳಿ ಹಾಗೂ ತೆಂಗಿನ ತುರಿ ಸೇರಿಸಿ ಬೇಯಿಸಿ. ಮಧ್ಯದಲ್ಲಿ ತುಪ್ಪವನ್ನು ಸೇರಿಸುತ್ತಾ ಒಂದು ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಹುರಿದಿಟ್ಟ ಗೋಡಂಬಿ, ಬಾದಾಮಿ ಸೇರಿಸಿ. ಈಗ ಆರೋಗ್ಯಭರಿತ ಖಾದ್ಯ ಮೆಂತೆ ಲೇಹ್ಯ ಸವಿಯಲು ಬಲು ಸ್ವಾದಿಷ್ಟ. ಸೊ ಮಹಿಳೆಯರು ಆದಷ್ಟು ಸೇವಿಸಬೇಕು ಅಂತ ಹೇಳ್ತಾರೆ. ತಗೊಳ್ಳಿ, ಮಹಿಳೆಯರಾಗಿರಲಿ ಹುಡುಗಿಯರಾಗಿರಲಿ ಹೆಚ್ಚಾಗಿ ಸೇವಿಸುವಂಥದ್ದು. ಇದನ್ನು ಸುಮ್ಮನೆ ಮದ್ದು ಅಂತ ಹೇಳ್ತಾರೆ. ಹಾಗೆ ಮದ್ದು ಅಂತ ಹೇಳಿದರೆ ಎಲ್ಲರೂ ಕೂಡ ಆದಷ್ಟು ಹಿಂದೆ ಜರಿತಾರೆ, ಇದು ಬೇಡ ಅಂತ ಹೇಳಿ. ಬಟ್ ಇದು ತುಂಬ ಟೇಸ್ಟಿ ಆಗಿದೆ. ಸೊ ಇದು ಎಷ್ಟು ಬೇಕಾದರೂ ಅಷ್ಟು ತಿನ್ಬೋದು.
ಈ ಪೂರ್ತಿ ಬೌಲ್ ನನಗೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ಬ್ ಆಗಿದೆ, ಒಳ್ಳೆ ಟೇಸ್ಟಿ, ಕರೆಕ್ಟ್ ಎಲ್ಲ ಅದು ಹದವಾಗಿ ಮಿಕ್ಸ್ ಆಗಿದೆ. ನೀವು ಹೇಳಿದ್ರಿ ಇದಕ್ಕೆ ಅವಲಕ್ಕಿ ಹಾಕೊಂಡ್ರೆ ಆ ಒಂದು ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತೇಳಿ. ಅವಲಕ್ಕಿ ಹುರಿದು ಹಾಕ್ಬೇಕು. ಹುರಿದು ಪುಡಿ ಮಾಡಿ ಹಾಕೊಳ್ಳೋದಾ ಅಥವಾ ಹಾಗೆ ತುಪ್ಪದಲ್ಲಿ ಸ್ವಲ್ಪ ಹುರಿದು ಇದಕ್ಕೆ ಇದು ಹಾಕುವಾಗಲೇ ಅದು ಸಾಕಿ ಮಿಕ್ಸ್ ಮಾಡಿ. ಬಟ್ ಇದು ಹಾಗೇನೆ ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಅದರ ಗುಣ ಅದು ಸಿಗ್ಬೇಕು. ಮತ್ತೆ ಮಹಿಳೆಯರಿಗೆ ಅದು ಹೆಮೋಗ್ಲೋಬಿನ್ ಜಾಸ್ತಿ ಆಗೋದಕ್ಕೂ ಕೂಡ ಇದನ್ನ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ ಡಿಶ್. ಸೊ ಇದಂತೂ ಸೂಪರ್ ಆಸಮ್, ಮೈಂಡ್ ಬ್ಲೋಯಿಂಗ್, ಒಳ್ಳೆ ಉಪಯುಕ್ತವಾದಂಥ ಒಂದು ಅಡುಗೆಯನ್ನು ಹೇಳ್ಕೊಡ್ತೀರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿವಿಯಲ್ಲಿ ನನಗೆ 2 ಡಿಶ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಕೂಡ ತುಂಬ ಧನ್ಯವಾದ. ಇಂಥ ಮನೆಮದ್ದನ್ನು ನಮಗೆ ಆದಷ್ಟು ಬಂದು ಹೇಳ್ಕೊಡ್ತಾ ಇರಿ, ಎಲ್ರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಥ್ಯಾಂಕ್ ಯು. ಮೆಂತ್ಯ ಲೇಹ ಆದಷ್ಟು ಸೇವಿಸಿದ್ರೆ ತುಂಬ ಉತ್ತಮ. ಸೊ ಅದು ಆರೋಗ್ಯಭರಿತವಾದಂಥ ಒಂದು ಖಾದ್ಯ. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.